ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಜೀವನದಲ್ಲಿ ನಾವು ಯಾವಾಗ ಒಳ್ಳೆಯ ದಿನಗಳನ್ನು ಅನುಭವಿಸುತ್ತೇವೆ ಅಥವಾ ಯಾವಾಗ ಕೆಟ್ಟ ಜೀವನ ಶುರುವಾಗುತ್ತದೆ ಎನ್ನುವುದನ್ನು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭಿಕ್ಷುಕನಾಗಿದ್ದವನು ಶ್ರೀಮಂತನಾಗಬಹುದು ಅಥವಾ ಶ್ರೀಮಂತನಾಗಿದ್ದವನು ಭಿಕ್ಷುಕನಾಗಿರುವ ಅದೆಷ್ಟೋ ಘಟನೆಗಳನ್ನು ನಾವು ಕೇಳಿರುತ್ತೇವೆ ಅಥವಾ ನೋಡಿರುತ್ತೇವೆ. ಹಾಗಾದರೆ ಕೆಟ್ಟ ದಿನಗಳು ಆರಂಭವಾಗುವಾಗ ಯಾವುದಾದರೂ ಸೂಚನೆಗಳು ನಮಗೆ ಸಿಗುತ್ತದೆಯೇ ಎನ್ನುವ ವಿಚಾರ ಮಾಡಿದಾಗ ಶ್ರೀಕೃಷ್ಣ ಹೇಳಿರುವ ಈ ಮಾತುಗಳು ನಮ್ಮ ದುರದೃಷ್ಟಕರ ದಿನಗಳು ಶುರುವಾಗುವ ಮುನ್ಸೂಚನೆಯಂತೆ. ಆ ಮಾತುಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಜೀವನದಲ್ಲಿ ಈ ಸೂಚನೆಗಳು ಪದೇ ಪದೇ ಸಂಭವಿಸುತ್ತಿದ್ದರೆ ನಾವು ಜಾಗೃತೆಯಾಗಿರಬೇಕೆಂದು ಶ್ರೀಕೃಷ್ಣ ಪರಮಾತ್ಮ ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾನೆ. ಹಾಗಾದರೆ ಕೆಟ್ಟ ಜೀವನ ಆರಂಭದ ಆ ಸಂಕೇತಗಳು ಯಾವುವು ಎನ್ನುವ ಪ್ರಶ್ನೆಗೆ ಉತ್ತರ, ನಮ್ಮ ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡ ಮೊದಲ ಸಂಕೇತವನ್ನು ನಮಗೆ ನೀಡುತ್ತದೆ. ಎಷ್ಟು ಪಾಲನೆ ಮಾಡಿದರೂ ಸಹ ಪದೇ ಪದೇ ನಮ್ಮ ತುಳಸಿ ಕಟ್ಟೆಯಲ್ಲಿರುವ ತುಳಸಿ ಗಿಡ ಒಣಗಿ ಹೋಗುತ್ತಿದ್ದಲ್ಲಿ ಅದು ಅಶುಭದ ಸಂಕೇತವೇ ಆಗಿದೆ. ಪದೇ ಪದೇ ಹಾಲಿನ ಲೋಟ ಕೈಯಿಂದ ಕೆಳಗೆ ಬೀಳುತ್ತಿದ್ದರೆ ಅದು ಕೂಡ ಅಶುಭಕರ. ಮನೆಯಲ್ಲಿ ಸಾಕಿದ ದನ ಕರುಗಳು ನಮ್ಮ ಮನೆಯ ಹೊಸ್ತಿಲನ್ನು ನೋಡಿ ಹೆದರುತ್ತಿದ್ದಲ್ಲಿ ಅದು ಕೂಡ ಯಾವುದೋ ಕೆಟ್ಟ ಘಟನೆ ಸಂಭವಿಸಬಹುದಾದ ಮುನ್ಸೂಚನೆಯೇ ಆಗಿದೆ. ಪೂಜೆ ಮಾಡುವ ಸಂದರ್ಭ ಆರತಿ ತಟ್ಟೆ ಕೈಯಿಂದ ಜಾರಿ ಕೆಳಗೆ ಬಿದ್ದಲ್ಲಿ ಅಥವಾ ಆರತಿ ಬತ್ತಿ ನಂದಿ ಹೋದಲ್ಲಿ ಅದನ್ನು ಅಶುಭಕರ ಎಂದೇ ನಂಬಲಾಗುತ್ತದೆ. ಪದೇ ಪದೇ ಯಾವುದಾದರೂ ಪಕ್ಷಿ ಅಥವಾ ಪ್ರಾಣಿಗಳು ನಮ್ಮ ಮನೆಯ ಅಂಗಳದಲ್ಲಿ ಬಂದು ಸಾಯುತ್ತಿದ್ದಲ್ಲಿ ಅದು ಕೂಡ ಅಶುಭಕರ ಸಂಕೇತವೇ ಆಗಿದೆ. ಮನೆಯ ಹಿರಿಯರು ಹಾಗೂ ಸದಸ್ಯರ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೂ ಪದೇ ಪದೇ ಮನಸ್ತಾಪಗಳು ಸಂಭವಿಸುತ್ತಿದ್ದಲ್ಲಿ ಅದನ್ನು ಕೂಡ ಕೆಟ್ಟ ದಿನಗಳ ಆರಂಭದ ಸಂಕೇತವೆಂದೇ ಭಾವಿಸಬಹುದು. ಈ ಸಮಸ್ಯೆಗಳಿಗೆ ಪರಿಹಾರ ಏನು ಎನ್ನುವ ಪ್ರಶ್ನೆಗೆ ಉತ್ತರ, ಇಂತಹ ಘಟನೆಗಳು ಪದೇ ಪದೇ ಸಂಭವಿಸುತ್ತಿದ್ದಲ್ಲಿ ಸಾಧ್ಯವಾದಷ್ಟು ದೇವರ ಸ್ಮರಣೆಯನ್ನು ಮಾಡಬೇಕು. ದೇವರ ಸ್ಮರಣೆಯಿಂದ ಮಾತ್ರವೇ ಯಾವುದೇ ಕ್ಷಣಗಳನ್ನು ಎದುರಿಸಲು ಸಾಧ್ಯ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.